ವಿವೇಕಾನಂದ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಅತ್ಯಂತ ಹೆಮ್ಮೆಯ ವಿದ್ಯಾರ್ಥಿನಿ. ಇವತ್ತು ಆಂಕರಿಂಗ್ ಮಾಡ್ತಾ ಇದ್ದಾಳೆ, ಅತ್ಯಂತ ಸಕ್ಸಸ್ಫುಲ್ ಆಗಿ ಆಂಕರಿಂಗ್ ಮಾಡ್ತಾ ಇದ್ದಾಳೆ. ಸೊ ಅದೇನಿದ್ರು ಕೂಡ ಅವಳು ನಂಗೆ ವಿಭಾಗಕ್ಕೆ ಕೊಟ್ಟ ಕ್ರೆಡಿಟ್. ಪತ್ರಿಕೋದ್ಯಮ ವಿಭಾಗ ಇದರ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಹಾಗೆಯೇ ಉಪನ್ಯಾಸ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಕಟ್ಲೆಟಾ ಅದೆಲ್ಲ ತಿಂತಿದ್ದಾರೆ, ಅದು ಖಾಲಿಯಾಗಿದೆ. ಈಗ ಶೀರ ಮಾತ್ರ ಬಾಕಿ ಆಗಿದೆ, 2 ಬಟಾಣಿ ಉಂಟು ಮಾತ್ರ. ಹೌದು, ಎಲ್ಲರಿಗೆ ಕೊಡೆ ಸಿಕ್ಕಿದೆ ನೋಡಿ. ಕೊಡೆ ಅಲ್ಲ ಕಿಶನಿಗೆ ಬ್ಲ್ಯಾಕ್ ಕಲರ್ ಕೊಡೆಯಾ ನೋಡಿ. ನಾವು ಮ್ಯಾಚಿಂಗ್ ಹಾಕಿದ್ದೇವೆ, ನಾನು ಮತ್ತು ಹೇಮಕ್ಕ. ನೋಡಿ ನನ್ನ ಮಗಳನ್ನ ನಾನು ವೆಯ್ಟ್ ಮಾಡ್ತಾ ಇದ್ಲು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ತಾಯಿ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೇನೆ ಇವತ್ತು. ಸೊ ಮತ್ತೆ ನನಗೆ ಅಲ್ಲಿ ಹೋಗಿ, ಅಮ್ಮ ಕೂಡ ಬರ್ತಿದ್ದಾರೆ ನನ್ನ ಜೊತೆಗೆ, ಅಲ್ಲಿ ಹೋಗಿ ಒಂದು ಪ್ರೋಗ್ರಾಮ್ಗೆ ಹೋಗ್ಲಿಕ್ಕೆ ಉಂಟು. ಸೊ ಕಂಪ್ಲೀಟ್ ವ್ಲಾಗ್ ಅಲ್ಲಿದು ಕೂಡ ಇರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇದೇ ನಾನು ಡಿಗ್ರಿ ಕಲ್ತಂತಹ ಕಾಲೇಜ್. ಮನೆಯಿಂದ ಬಂದ ತಕ್ಷಣ ಅತ್ತೆ ಮನೆಯಲ್ಲಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಹಸ್ಬೆಂಡ್ ಮನೆಯಲ್ಲಿ. ಸೊ ಹಾಗಾಗಿ ಡೈರೆಕ್ಟ್ ಅರ್ಜೆಂಟಲ್ಲಿ ಬಂದೆ. ಮನೆಗೆ ತಲುಪುವಾಗಲೇ 1-1.5 ಗಂಟೆ ಆಗಿತ್ತು. ಆನಂತರ ನನಗೆ ಬೇಗ ಬರಬೇಕಾಗಿತ್ತಲ್ವಾ. 2 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್. ನಾನು 10 ನಿಮಿಷ ಲೇಟ್ ಆಗಿದೆ. ಜರ್ನಲಿಸ್ಟ್ನವ್ರದ್ದೆಲ್ಲ ಪ್ರೋಗ್ರಾಮ್ ಕೂಡ ಶಾರ್ಪ್ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೇಗ ಬಂದೆ. ನಾನು ಬರುವಾಗ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ಲಿಕ್ಕೆ ಆಗಿತ್ತು. ಬೇಗ ಬಂದೆ. ಸ್ವಲ್ಪ ಕಾಲೇಜಿನ ಮೆಮೊರೀಸ್ ಎಲ್ಲ ನನಗೆ ವಾಪಸ್ ಬಂತು. ಯಾಕಂತ ಹೇಳಿದ್ರೆ ಇದು ನಾನು ಕಲ್ತ ಕಾಲೇಜ್ ಅಲ್ವಾ, ಹಾಗಾಗಿ ನಾನು ಕಲ್ತ ಕ್ಲಾಸ್ ರೂಮ್ ಕೂಡ ಈಗ ಬರುತ್ತೆ ನೋಡಿ. ಜಸ್ಟ್ ತೋರಿಸ್ತೇನೆ. 206 ನಂಬರ್ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ನೋಡಿ ನನ್ನ ಕ್ಲಾಸ್. ಇದು ಈ ಕಡೆ ಬಂದ್ರೆ ಡಿಪಾರ್ಟ್ಮೆಂಟ್ ನಮ್ದು. ಸೊ ನೋಡುವಾಗೆಲ್ಲ ಮೊದಲಿನ ಮೆಮೊರೀಸ್ ಎಲ್ಲ ವಾಪಸ್ ಬಂತು. ಸೊ ಅಷ್ಟು ಖುಷಿ ಆಯಿತು ಕಾಲೇಜಿಗೆ ಎಗೈನ್. ತುಂಬ ವರ್ಷಗಳ ನಂತರ ಹೋದ್ದು. ಆನಂತರ ಎಲ್ಲರೂ ಸಿಕ್ಕಿದ್ರು, ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಆಮೇಲೆಲ್ಲ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಗೆಸ್ಟ್ನವರೆಲ್ಲ ಹೊರಗೆ ಇದ್ರು, ಅವರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ರು ನಮ್ಮ ಹೇಮಕ್ಕ MC. ಆ್ಯಂಡ್ ನೋಡಿ ಅಲ್ಲಿ ಹೇಮಕ್ಕ ಇದ್ದಾರೆ ಯೆಲ್ಲೋ ಕಲರ್ ಡ್ರೆಸ್ ಅಲ್ಲಿ. ನಾನು ಮತ್ತು ಅವರು ಈ ಸಲ ಮ್ಯಾಚಿಂಗ್ ಹಾಕಿದ್ವಿ. ಬಟ್ ಇದು ಕೋಇನ್ಸಿಡೆಂಟ್ ಆಯ್ತಾ, ಗೊತ್ತಿತ್ತು ಅಲ್ಲ. ಎಲ್ಲ ನೋಡಿ ಗೆಸ್ಟ್ ಎಲ್ಲ ಹೋದ್ರು. ತುಂಬ ಖುಷಿ ಆಯಿತು. ಬೇರೆ ಅಂತ ಸೀಡ್ನವರಿದ್ರು. ಅಲ್ಲಿ ಒಬ್ರು ಮ್ಯಾಮ್ ಕಾಣಿಸ್ತಿದಾರಲ್ವ, ಅವರು ರಾಜ್ಯಶಾಸ್ತ್ರ ಉಪನ್ಯಾಸಕರಂತೆ, ಆಶಾ ಅನ್ನುವರು, ಗೋವಿಂದಾಸ್ ಕಾಲೇಜ್. ಆ್ಯಂಡ್ ನೆಕ್ಸ್ಟ್ ಇನಾಗ್ರೇಷನ್ ಆಯಿತು. ಇನಾಗ್ರೇಷನ್ ಆದಾಗ ಕೂಡ ಗೆಸ್ಟ್ನವರೆಲ್ಲರೂ ಕೂಡ ಇದ್ರು ಅಲ್ಲಿ. ಇನಾಗ್ರೇಷನ್ ಆದ ನಂತರ ಕೆಲವೊಂದಿಷ್ಟು ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಉಪನ್ಯಾಸ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲಾನು ಇತ್ತು. ಅಲ್ಲಿ ಇನಾಗ್ರೇಷನ್ ಮಾಡ್ತಿದ್ದಾರಲ್ವಾ, ಅವರು ಜುಬಿನ್ ಮೊಹಪಾತ್ರ ಅಂತ ಸಹಾಯಕ ಆಯುಕ್ತರು ಪುತ್ತೂರು. ಅವರೊಂದು ಎಷ್ಟೆಷ್ಟು ಚೆನ್ನಾಗಿ ಸ್ಪೀಚ್ ಎಲ್ಲ ಮಾಡಿದ್ರು. ಅದು ಕ್ಲಾರಿಟಿ ಇರಲಿಲ್ಲ, ಹಾಗಾಗಿ ನಾನೇ ವಾಯ್ಸ್ ಕೊಟ್ಟೆ. ಎಷ್ಟು ನಾಲೆಜ್ ಇದೆ ಅವರಿಗೆ. ಆ್ಯಂಡ್ ಜರ್ನಲಿಸಮ್ ಬಗ್ಗೆ ಎಷ್ಟೆಲ್ಲ ಹೇಳಿದರು, ನಮಗೆ ಗೊತ್ತಿಲ್ಲದ ವಿಚಾರಗಳನ್ನು ಕೂಡ ಹೇಳಿದರು. ಅದು ತುಂಬ ಕನೆಕ್ಟ್ ಆಯಿತು ನಮಗೆ. ಆ್ಯಂಡ್ ನೆಕ್ಸ್ಟ್ ಸನ್ಮಾನ ಕಾರ್ಯಕ್ರಮ VB ಆರ್ತಿಕಜೆ ಅವರಿಗೆ, ಹಿರಿಯ ಪತ್ರಕರ್ತರು ಕೂಡ ಹೌದು, ಪ್ರಶಸ್ತಿ ಪುರಸ್ಕೃತ, ತುಂಬ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಶ್ರೇಷ್ಠ ವ್ಯಕ್ತಿ ಅಂತಲೇ ಹೇಳ್ಬೋದು. ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ, ಆದರೆ ಇದು ಕೂಡ ಅವರಿಗೆ ಸಂದ ಪ್ರಶಸ್ತಿ. ತುಂಬ ಖುಷಿ ಆಯಿತು ಅವರನ್ನೆಲ್ಲ ನೋಡಿ. ಆ್ಯಂಡ್ ಅವರು ಮತ್ತೆ ಸ್ಪೀಚ್ ಎಲ್ಲ ಮಾಡಿದ್ರು. ಅದು ವಾಯ್ಸ್ ಎಲ್ಲ ಕೇಳಿಸ್ತಿರ್ಲಿಲ್ಲ, ನಾನು ವಿಜುವಲ್ ಕೇಳಿದ್ದೆ, ಬಟ್ ನನಗೆ ಅದು ಸಿಗಲಿಲ್ಲ. ಆದಷ್ಟು ಬೇಗ ವಿಡಿಯೋ ಹೋಗಬೇಕಿತ್ತು, ಹಾಗಾಗಿ ಹಾಗೆ ಹಾಕಿಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ನನ್ನ ಪ್ರೀತಿಯ ಮೇಡಮ್ಗೆ ಒಂದು ರೆಕಗ್ನೈಸ್ ಆಯಿತು. ನೆಕ್ಸ್ಟ್ ಅಲ್ಲಿ ಅಧ್ಯಕ್ಷರು ಮಾತನಾಡ್ತಿದ್ದಾರೆ. ಆ ನಂತರ ನಾನು ಮಾತಾಡೋದು ನೋಡಿ. ಪುತ್ತೂರು ತಾಲೂಕು ವಿವೇಕಾನಂದ ಕಾಲೇಜು ಪುತ್ತೂರು ಹಾಗೂ ಪತ್ರಿಕೋದ್ಯಮ ವಿಭಾಗ ಇದರ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಹಾಗೆಯೇ ಉಪನ್ಯಾಸ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಇದರ ಅಧ್ಯಕ್ಷತೆ ವಹಿಸಿದಂತಹ ಅಧ್ಯಕ್ಷರು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀ ರಾಮದಾಸ್ ವಿಟ್ಲ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ತುಂಬಾ ಚೆನ್ನಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿದಂತಹ ರಾಜ್ಯಶಾಸ್ತ್ರ ವಿಭಾಗ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಇದರ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆಶಾ ಲೋಕಪಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನೀಡುತ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಮತ್ತು ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯ ಪತ್ರಕರ್ತರು ಪ್ರೊಫೆಸರ್ VB ಆರ್ತಿಕಜೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ
ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಅಧ್ಯಕ್ಷರಾದಂತಹ ಕಾರಣಗಟ್ಟೆ ಕಾಪಿಕಾಡು ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿವೇಕಾನಂದ ಮಹಾವಿದ್ಯಾಲಯ ನೆಹರು ನಗರ ಪುತ್ತೂರು ಇದರ ಸಂಚಾಲಕರಾದಂತಹ ಮುರಳೀಕೃಷ್ಣ ಕೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಹಳೆ ನ್ಯೂಸ್ನ ಮುಖ್ಯಸ್ಥರಾದಂತಹ ಶ್ಯಾಮ್ ಸುದರ್ಶನ್ ಭಟ್ ಹೊಸಮೂಲೆ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸದಸ್ಯರು ಕೂಡ ಇದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೂ ಅಭಿನಂದನೆಗಳು. ಜೊತೆಗೆ ಉಪನ್ಯಾಸಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಮಾಧ್ಯಮ ಮಿತ್ರರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುವಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ ಜೊತೆಗೆ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಸಂಘದ ಉಪಾಧ್ಯಕ್ಷೆ ಹೇಮಾ ಜಯರಾಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ ನನ್ನ ಒಂದು ಅಭಿನಂದನಾ ಭಾಷಣಕ್ಕೆ ಪೂರ್ಣ ವಿರಾಮ ಹಾಕ್ತಿದ್ದೇನೆ. ಥ್ಯಾಂಕ್ ಯು. ಇವರು ನನ್ನ ಜರ್ನಲಿಸಂ ಲೆಕ್ಚರ್. ನಾನಿವತ್ತು ಈ ಸ್ಟೇಜಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಇವರೇ. ಸೊ ಬ್ಲಾಗ್ ಮೂಲಕ ಕೂಡ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಕವಿತಾ. ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿನಿ, ನನ್ನ ವಿಭಾಗದ ವಿವೇಕಾನಂದ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಅತ್ಯಂತ ಹೆಮ್ಮೆಯ ವಿದ್ಯಾರ್ಥಿನಿ. ಇವತ್ತು ಆಂಕರಿಂಗ್ ಮಾಡ್ತಾ ಇದ್ದಾಳೆ, ಅತ್ಯಂತ ಸಕ್ಸಸ್ಫುಲ್ ಆಗಿ ಆಂಕರಿಂಗ್ ಮಾಡ್ತಾ ಇದ್ದಾಳೆ. ಸೊ ಅದೇನಿದ್ರು ಕೂಡ ಅವಳು ನನಗೆ ವಿಭಾಗಕ್ಕೆ ಕೊಟ್ಟ ಕ್ರೆಡಿಟ್. ಸೊ ಹಾಗಾಗಿ ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿನಿ ಅಂತ ಹೇಳೋದಕ್ಕೆ ಅತ್ಯಂತ ಖುಷಿ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಕವಿತಾ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಿಶನ ಎಲ್ಲರಿಗೆ ಕೊಡೆ ಸಿಕ್ಕಿದೆ ನೋಡಿ, ಕೊಡೆ ಅಲ್ಲ ಕಿಶನಿಗೆ ಬ್ಲ್ಯಾಕ್ ಕಲರ್ ಕೊಡೆಯಾ? ಸ್ಮರಣಿಕೆ ಉಂಟಾನಾ? ಶ್ಯಾಮ್ ಸರಿದಾ? ಓ ಮಧು ಮಂಚಿ ಉಲ್ಲೇರಾ ತಿನ್ಪು ನನವುಲ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡ್ಲಿ. ಗೋವಿಂದಾಸ್ ಕಾಲೇಜಿನ ಲೆಕ್ಚರ್ ಇವರು, ಪೊಲಿಟಿಕಲ್ ಸೈನ್ಸ್. ಹೇಮಕ್ಕ ಖ್ಯಾತ ನಿರೂಪಕಿ, ಪ್ರಶಸ್ತಿ ಪುರಸ್ಕೃತೆ, ಬೊಕೆಂಚಿನ ವಾಯ್ಸ್ ಓವರ್ ಆರ್ಟಿಸ್ಟ್. ಇವ್ರದ್ದು ಕೂಡ ಚಾನಲ್ ಉಂಟು, ಹೆಜ್ಜೆ, ಸಬ್ಸ್ಕ್ರೈಬ್ ಮಾಡಿ. ಇವರ ವಾಯ್ಸ್ ಎಲ್ಲ ಕೇಳಿರ್ಬೋದು ನೀವು, ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ರೀಲ್ಸ್ ಕೂಡ ನೋಡಿರ್ಬೋದು. ನೋಡಿಲ್ಲದ್ರೆ ಕಳಿಸ್ತೇನೆ, ಕೇಳಿ ಆಯ್ತಾ? ವಿಡಿಯೋ ಮಂತೊಂದು ಒಳ್ಳೆ. ಈಗ ಮಾತ್ರ ಶೀರ ಮತ್ತೆ ಬುಕ್ಕೊಂಜೆ ಕುದರಿಂಚಿನ ಅಂಜಲ್ ಮೀಂದೆಲ್ಲ ಕೆತ್ತಂಡು ಕಟ್ಲೆಟಾ ಅದೆಲ್ಲ ತಿಂತಿದ್ದಾರೆ. ಅದು ಖಾಲಿ ಆಗಿದೆ, ಈಗ ಶೀರ ಮಾತ್ರ ಬಾಕಿ ಆಗಿದೆ. 2 ಬಟಾಣಿ ಉಂಟು ಮಾತ್ರ. ಹೌದು, ಇವರ ಇವತ್ತು ಕಾರ್ಯಕ್ರಮದ MC ಅಲ್ಲ. ಆಂಡ ಬೌಲಿಂಗ್ ಆಯ್ತಾ? ತಿನ್ನವಾಗ ನೋ ಮಾತು. ಇಷ್ಟು ಮಾತಾಡಿದ್ರಿ ಮತ್ತೆ ಆರ್ನ ತೋಜಿ ಜನ ಮಂದು ಇಲ್ಲ, ತಿನ್ನುದನ್ನು ತೋರಿಸುದು ಮ್ಯಾಮ್ ಅಷ್ಟೇ. ಹೌದು, ನನ್ನ ಒಂದು ಕೈಯಲ್ಲಿ ಮಾಲ್ಟ್, ಒಂದು ಕೈಯಲ್ಲಿ ತಿಂಡಿ. ನೋಡಿ, ನಾವು ಮ್ಯಾಚಿಂಗ್ ಹಾಕಿದ್ದೇವೆ, ನಾನು ಮತ್ತು ಹೇಮಕ್ಕ. ಇವ್ರ ಜಾಸ್ತಿ ಎಕ್ಸ್ಪೀರಿಯನ್ಸ್ಡ್. 8 ವರ್ಷ ಪ್ಲೀಸ್, 8 ವರ್ಷವಲ್ಲೇ 15 ಇಯರ್ಸ್ ಪ್ಲಸ್. ಈಗ ಫ್ರೆಶರ್ಸ್ ಕೂಡ ನಮಗಿಂತ ಹುಷಾರು, ಎಲ್ಲರೂ ಹುಷಾರು ಅಲ್ಲ. ಸರಿ ಗೈಸ್, ನಾವು ಮನೆಗೆ ಹೋಗ್ತಿದ್ದೇವೆ. ಬಾಯ್. ಮತ್ತೆ ಸಿಗುವ ಮನೆಗೆ ಹೋಗಿ.
ಫುಲ್ ಸುಸ್ತು ವೇಷ ಹೇಗಾಗಿತ್ತು ಗೊತ್ತುಂಟಾ, ಸ್ವೆಟ್ ಆಗಿ ಫುಲ್ ಚಂಡಿ ಪುಂಡಿ ಆ ತರ ಆಗಿದ್ದೆ. ಈಗ ನೋಡಿ ಸ್ವಲ್ಪ ಫೇಸ್ ಎಲ್ಲ ಇನ್ನು ಕೂಡ ಇದು ಫ್ರೆಶ್ ಅಪ್ ಆಗ್ಬೇಕಷ್ಟೇ. ನೋಡಿ ನನ್ನ ಮಗಳನ್ನ ನಾನು ವೆಯ್ಟ್ ಮಾಡ್ತಾ ಇದ್ಲು. ಪಾಪ ನನ್ನ ಅಮ್ಮ ಇದ್ರು, ಮತ್ತೆ ಅಕ್ಕ ಎಲ್ಲ ನೋಡ್ಕೊಳ್ತಿದ್ರು, ಅತ್ತೆ ಎಲ್ಲ ನೋಡ್ಕೊಂಡ್ರು. ನೋಡ್ತಾಳೆ ನೋಡಿ ಎಂತ ಮಾಡ್ತಿದ್ದಾಳೆ ಇವಳು ಅಂತ. ಸೊ ನೋಡುವ, ಬ್ಲಾಗ್ ಅಂತ ಕಂಟಿನ್ಯೂ ಮಾಡ್ತೇನೆ, ಇಲ್ಲದಿದ್ದರೆ ಎಂಡ್ ಮಾಡ್ತೇನೆ. ಮನೆಗೆ ಹೊಸ ಇನ್ವರ್ಟರ್ ಬಂದಿದೆ ಇವತ್ತು, ಅದು ಕೂಡ ವಿಡಿಯೋ ತೋರಿಸ್ತೇನೆ ನಿಮ್ಗೆ, ಆಯ್ತಾ. ಫೈನಲಿ ಮನೆಗೆ ಇನ್ವರ್ಟರ್ ಬಂತು. ಮತ್ತೆ ಎಂತ ಸ್ಪೆಷಲ್, ನಮಗೆ ಒಂದೊಂದು ಕೊಡೆ ಸಿಕ್ಕಿದೆ ಯೂನಿಯನ್ ಅವರಿಗೆಲ್ಲ. ಮತ್ತೆ ನಾನು ಪ್ರಿಪೇರ್ ಆಗಿ ಹೋಗಿದ್ದೆ ವಂದನಾರ್ಪಣೆಗೆ. ಅದು ಟೈಮ್ ಸ್ವಲ್ಪ ಜಾಸ್ತಿ ಹೋಯ್ತು, ಅದಕ್ಕೆ ಬೇಗ ಮುಗಿಸುವ ಅಂತ ಹೇಳಿ ಪಟ ಅಂತ ಓದಿ ಹೇಳಿ ಬಂದದ್ದು ಹಾಗೆ. ಮತ್ತೆ ನನಗೆ ನನ್ನ ಮ್ಯಾಮ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ತುಂಬಾ ವರ್ಷವೇ ಆಯ್ತಂತ ಅವರನ್ನು ನೋಡದೆ. ತುಂಬಾ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು. ಭವ್ಯ ಮ್ಯಾಮ್ ನನ್ನ ಲೆಕ್ಚರ್ ಸರಿ ದಾರಿಗೆ ತಂದವರು ಅಂತ ಹೇಳ್ಬೋದು. ಮತ್ತೆಂತ ಸಿಕ್ಕಿದ್ರು, ಹೇಮಕ್ಕ ಸಿಕ್ಕಿದ್ರು, ಮತ್ತೆ ಎಲ್ಲರೂ ಕೂಡ ಸಿಕ್ಕಿದ್ರು. ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ ಜಾಸ್ತಿ, ಯಾಕಂತ ಹೇಳಿದ್ರೆ ಬಿಸಿ ಇಲ್ಲದೆ ಇದ್ರಲ್ವಾ, ಪ್ರೋಗ್ರಾಮ್ ಮುಗಿಬೇಕು ಅದು ಇದು ಅಂತೆಲ್ಲ, ಅವರಿಗೆ ಕೂಡ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು. ಹಾಗಾಗಿ ನಂಗೆ ಜಾಸ್ತಿ ಏನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದಷ್ಟು ಕವರ್ ಮಾಡಿದ್ದೇನೆ ಅಂತ ಅನ್ಕೊಳ್ತೇನೆ. ನೋಡುವ, ಆದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನೋಡುವ ಏನೆಲ್ಲ ಆಗುತ್ತೆ ಅಂತ. ಇನ್ನು ಕೂಡ ಟೈಮ್ ಇದೆ, ಈಗ ಜಸ್ಟ್ 6:30 ಆಯ್ತಷ್ಟೇ. ಫೈನಲಿ ನಮ್ಮ ಮನೆಗೆ ಹೊಸ ಇನ್ವರ್ಟರ್ ಬಂತು. ಸೊ ತುಂಬಾ ಖುಷಿ ಆಯ್ತು, ನಿನ್ನೆಷ್ಟೇ ಬಂತು. ಸೊ ಅದನ್ನು ಜಸ್ಟ್ ಒಂದು ಹೇಳುವ ಅಂತ ಆಯ್ತು, ಹಾಗಾಗಿ ವಿಡಿಯೋ ಮಾಡಿದೆ. ನನ್ನ ಮಗಳನ್ನ ನೋಡಿ ಅವಳ ಅಪ್ಪನ ಐಡಿ ಹಾಕೊಂಡು ಇಲ್ಲಿ ನೋಡಿ ಐಡಿ ಎಲ್ಲ ಹಾಕೊಂಡು ಲಚ್ಚು 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 ಏರ್ಬಾರ್ದು ನಿಂದಿರೆಗ ಏರ್ಬಾರ್ದು ನಿಮಗೆ ಐಡಿ ಏರ್ಬಾರ್ದಿನಿ. ಇವರಿಗೆ ಐಡಿ ಸಿಕ್ಕಿದೆ, ಆದ್ರೆ ಅವ್ರು ಹಾಕಿರ್ಲಿಲ್ಲ. ಮಗಳಿಗೆ ಫಸ್ಟ್ ಹಾಕು ಅಂತ ಹೇಳಿ ಹಾಕಿದ್ದಾರೆ. ಅದನ್ನು ತೆಗಿಲಿಕ್ಕೆ ಕೇಳುದಿಲ್ಲ ಈಗ ಅವಳು, ತೆಗಿಲಿಕ್ಕೆ ಕೇಳ್ತಿಲ್ಲ. ತೆಗಿಯುವಾಗ ಅಂತ ಹೇಳ್ತಾಳೆ ನೋಡಿ, ಗಮ್ಟೆ ಪಲ್ಲೆ ಆಟ ಆಡ್ತಿದ್ದಾಳೆ. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್. ಟಾಟಾ ಮಂಪ್ಲೆ.